ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆ ಎಷ್ಟು ಗಂಟೆ ಇದು? ಕರೆಕ್ಟ್ 11:25. ಈಗ ಒಳ್ಳೆ ರೀತಿಯಲ್ಲಿ ಇದು ಬಿಸಿಲುಂಟು. ನಮ್ಮ ಮನೆ ಜೂಲಿಯಲ್ಲಿ ಉಂಟು. ಇವತ್ತು ನಾವೊಂದು ವೆರೈಟಿ ವಿಡಿಯೋ ಅಲ್ಲ, ಸ್ವಲ್ಪ ಅದು ಲಾಗ್ ಮಾಡುವಂತ. ಈಗ ನನಗೆ ಬೆದರಂಪಾಳಿಗೆ ಹೋಗ್ಲಿುಂಟು. ಯಾಕೆ ಹೋಗುದಂತ ಹೇಳ್ತೇನೆ. ಅದಕ್ಕೆ ಮೊದಲು ಅಮ್ಮ ಹೇಳಿದ್ರು ಚಾಯಗೆ ಸ್ಟವ್ ಕ್ಲಿಕ್ಕ ಮಾಡ್ಬೇಕಂತೆ. ಸ್ಟವ್ಗೆ ಕ್ಲಿಕ್ಕ ಎಲ್ಲಿ ಉಂಟು ಇದು ಸ್ವಿಚ್ ಹಾಕ್ಬೇಕು. ಸ್ವಿಚ್ ಹಾಕಿ ಅಮ್ಮನಿಗೆ ಗ್ಯಾಸ್ ಸ್ಟವ್ ಆನ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಒಮ್ಮೆ ಮಾಡಿ ಅಮ್ಮ, ನೀವೆಂತ ಹೀಗೆ ಮಾಡೋದು? ಒಮ್ಮೆ ಮಾಡಿ ನೋಡಿ, ಮತ್ತೆ ಟ್ರೈ ಆಗ್ತದೆ. ಒಮ್ಮೆ ನಾನಿಲ್ಲದೆ ಮತ್ತೆ ನೀವೆಂತ ಮಾಡೋದು? ಹೀಗೆ ಮಾಡಿ. ಅಮ್ಮನಿಗೆ ಧೈರ್ಯ ಇಲ್ಲ. ಹೀಗೆ ನೋಡಿ, ಇದನ್ನು ಹೀಗೆ ಮಾಡಬೇಕು. ಹೋಗಿ ಬರ್ತೇನಮ್ಮ. ನಾನು ಸೀದಾ ಬೆದರಂಪಾಳಿಗೆ ಹೋಗಿ ಬರ್ತೇನೆ. ಯಾಕೆ ಹೋಗುದಂತ ಹೇಳ್ತೇನೆ, ಬನ್ನಿ ಫ್ರೆಂಡ್ಸ್. ಬರ್ತೀಯಾ ಜೂಲಿ? ಇವತ್ತಿನ ವ್ಲಾಗ್ನಲ್ಲಿ ಎಂತ ಫೆಷಲ್ ಇಲ್ಲ, ಅಷ್ಟು ಫೆಷಲ್ ಇಲ್ಲ. ಇವತ್ತು ಡೇ ಲೈಫ್ ವ್ಲಾಗ್ ಮಾತ್ರ. ಈಗ ದೂರ ಹೋಗುದು, ಬೆದರಂಪಾಳಿಗೆ ಹೋಗುದು. ನಮ್ಮ ಊರಿನೊಂದು ಟೌನ್ ಉಂಟು, ಬೆದರಂಪಾಳಿಗೆ ಹೋಗುದು. ಯಾಕೆ ಹೋಗುದು ಅಂತ ಹೇಳ್ಬೇಕಾದ್ರೆ, ಸ್ವಲ್ಪ ಅಮ್ಮ ಹೇಳಿದ್ರು ಕೋಳಿ ತರಲಿಕ್ಕೆ. ಹೋಗಿ ಕೋಳಿ ತರುವ. ಮಧ್ಯಾಹ್ನಕ್ಕೆ ಪದಾರ್ಥ ಎಂತ ಇಲ್ಲ, ನಿನ್ನೆ ಪದಾರ್ಥ ಉಂಟು, ಸ್ವಲ್ಪ ಉಂಟು, ಬಾಳೆಕಾಯಿ ಪದಾರ್ಥ ಉಂಟು. ಹಾಗೆ ನಾವೀಗ ಸ್ವಲ್ಪ ಹೋಗಿ ಕೋಳಿ ತರುವ. ಕೋಳಿಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, ಹೋಗಿ ತರುವ ಗೈಸ್. ಇವತ್ತು ಸಹ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಅಷ್ಟು ಖಾರ ಇಲ್ಲ, ಒಂದು ಮೀಡಿಯಂ ಥರ ಬಿಸಿಲು ಅಷ್ಟೇ ಇರೋದು. ಈಗ ಬೆದರಂಪಾಳಿಗೆ ಹೋಗಿ ಬರುವ. ಆದರೆ ಅಲ್ಲೇ ಕೋಳಿ ಅಂಗಡಿ ಎಲ್ಲ ತೋರಿಸ್ತೇನೆ ನಿಮಗೆ. ಸೀದಾ ಹೋಗು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬೆದರಂಪಾಳಿಗೆಲ್ಲ ಹೋಗಿ ಆಯಿತು. ಕೋಳಿಗೆ ಎಷ್ಟು ಕಿಲಕ್ಕೆ 135 ರೂಪಾಯಿ. ಮೊನ್ನೆಯಿಂದ 15 ರೂಪಾಯಿ ಕಡಿಮೆ ಆಗಿದೆ. ಮೊನ್ನೊಮ್ಮೆ 150 ಇತ್ತು ಅಂತ ಕಾಣ್ತದೆ. ನಮ್ಮ ಗುಡ್ಡೆಯಲ್ಲಿ ಕುಳಿತುಕೊಂಡು ಫ್ರೈ ಎಲ್ಲ ಮಾಡಿದೆ, ಅವತ್ತು 150 ಇತ್ತು ಅಂತ ಕಾಣ್ತದೆ. ಇವತ್ತು 135. ಮೆಲಾನೆ ಹೋಗುವ. ಸ್ವಲ್ಪ ನೀರುಳ್ಳಿಗೆ ಕಿಲೋಗೆ 35 ರೂಪಾಯಿ ಕಿಲೋಗೆ ನಮ್ಮ ಊರಿನಲ್ಲಿ. ನಿಮ್ಮ ಊರಲ್ಲಿ ಎಷ್ಟಂತ ಹೇಳಿ. ಸೀದಾ ಮನೆಯಲ್ಲಿ ಹೋಗಿ ಇವತ್ತಿನ ಲಾಗಿನಲ್ಲಿ, ಇವತ್ತಿನ ಒಂದು ಸ್ಪೆಷಲ್ ಲಾಗಿನಲ್ಲಿ ಅಮ್ಮನೊಟ್ಟಿಗೆ ಕೋಳಿ ಪದಾರ್ಥ ಟ್ರೈ ಮಾಡುವ. ಬನ್ನಿ ಫ್ರೆಂಡ್ಸ್. ನೀವೇ ನೋಡಿ, ಇದು ಫುಲ್ಲು ಪಾದ. ಒಂದು ಮರ ಉಂಟು, ಸಣ್ಣ ಮರ. ಅದು ಗಾಳಿ ಮರ ಅಲ್ಲ. ಮನೆಗೆ ಹೋಗುವ ಸೀದಾ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನದ ಕೋಳಿ ಪದಾರ್ಥಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡುವ. ಅಮ್ಮಗೆ ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ನಾವು ಮಿಕ್ಸಿಯಲ್ಲಿ ಕಡಿಯುವ. ಬನ್ನಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಮೆಣಸು ಹಾಕುವ. ಇದು ಯಾವ ಮೆಣಸು ಗೊತ್ತಿಲ್ಲ, ಊರಿನ ಮೆಣಸು ಅಂತ ಕಾಣ್ತದೆ. ಊರಿನ ಮೆಣಸು ಅದೆಲ್ಲ ಉಂಟು. ಊರಿನ ಕುಂಟೆ, ಬೆಳ್ಳುಳ್ಳಿ, ಅದೇ ಬಿಡಿ. ಹಾಯ್ ಫ್ರೆಂಡ್ಸ್, ಎಷ್ಟು ಗಂಟೆ ಆಯ್ತು? 1 ಗಂಟೆ ಆಯ್ತು. ಈಗ ನಾವು ಊಟ ಅಲ್ಲ, ಸ್ವಲ್ಪ ದೋಸೆ ಎಲ್ಲ ಉಂಟು, ಅದನ್ನು ತಿನ್ನುವ. ಕೋಳಿ ಪದಾರ್ಥ ರೆಡಿ ಆಯ್ತು. ಇವತ್ತು ನಮ್ಮ ಅಮ್ಮ ಮಾಡಿದ ಕೋಳಿ ಪದಾರ್ಥ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ಅಂತ ನೋಡುವ ಫ್ರೆಂಡ್ಸ್, ಬನ್ನಿ. ಸೂಪರ್ ಉಂಟು. ಸ್ವಲ್ಪ ಖಾರ ಆಗಿದೆ, ಸ್ವಲ್ಪ ಉಪ್ಪು ಜಾಸ್ತಿ ಉಂಟು. ಎಲ್ಲ ತಿಂದು ಮುಗಿಸಿ ಮತ್ತೆ ಆದ್ರೆ ಸಿಗುವ. ಇಲ್ಲದ್ರೆ ಈ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿವರಿಗೆಲ್ಲರಿಗೆ ನಾಳೊಂದು ಗುಡ್ಡೆಯಲ್ಲಿ ಕುಳಿತು ಸ್ಪೆಷಲ್ ಆಗಿರುವ ಒಂದು ವಿಡಿಯೋ ಎಲ್ಲ ಮಾಡುವ. ಅದು ಯಾವ ರೀತಿಯಲ್ಲಿ ವರ್ಕ್ ಆಗೋದು ಗೊತ್ತಿಲ್ಲ, ಅದರೆಲ್ಲ ಟೈರ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ಅದು ಮಾಡಿದ್ರೆ ನಾಳೆ ಸಿಗುವ. ಅಲ್ಲಿವರಿಗೆಲ್ಲರಿಗೆ ಬೈ.